ಮಂಗಳೂರಿನ ಶರವು ಶ್ರೀ ಸರಬೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಮಣ್ಣಗುಡ್ಡ ಗುರ್ಜಾ ಸೇವಾ ಸಮಿತಿಯ ವತಿಯಿಂದ ಈ ಬಾರಿ 167ನೇ ವರ್ಷದ ದೀಪಾರಾಧನೆ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಕ್ಷೇತ್ರದ ಉತ್ಸವ ಮೂರ್ತಿಯನ್ನ ಸಮಿತಿಯ ಪ್ರಮುಖರು ಸಂಭ್ರಮದಿಂದ ಸ್ವಾಗತಿಸಿದರು. ವಿವಿಧ ಭಜನಾ ತಂಡಗಳಿಂದ ಭಜನಾ ಸಂಕೀರ್ತನೆ ನಡೆಯಿತು. ದೇವರ ಉತ್ಸವದಲ್ಲಿ ಮೂರ್ತಿಯನ್ನ ತೇರಿನಲ್ಲಿ ಕುಳ್ಳಿರಿಸಿ ದೀಪಾರಾಧನೆ ಮಾಡಲಾಯಿತು. ಪಾಲಿಕೆಯ ಮೇಯರ್ ಸುಮಂಗಲ ರಾವ್, ಕಾರ್ಪೊರೇಟರ್ ಸಂಧ್ಯಾ ಮೋಹನ್, ಮಣ್ಣಗುಡ್ಡೆ ಗುರ್ಜಿ ಸಮಿತಿಯ ಅಧ್ಯಕ್ಷ ವಾಸುದೇವರಾವ್, ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳಾದ ವೈ ರಮೇಶ್ ಭಟ್, ಪ್ರೊಫೆಸರ್ ಎಂಬಿ ಪುರಾಣಿಕ್, ಪ್ರದೀಪ್ ಕುಮಾರ್ ಕಲ್ಕುರ, ನಂದಕುಮಾರ್, ಭಾರ್ಗವ ತಂತ್ರೆ, ರಮಾನಂದ ಪಾಂಗಡ, ವೆಂಕಟೇಶ್ ರಾವ್, ರಾಮಮೂರ್ತಿ, ಗುರುಚರಣ್, ಭಾನುಮತಿ ಸುಮಂತ್, ವೀಣಾ ಟಿ ಕೆ ರಾವ್, ಮನೋರಮಾ, ಹರೀಶ್ ರಾವ್, ಗುರ್ಜಿ ಸೇವಾ ಸಮಿತಿಯ ಮಹಿಳಾ ಘಟಕದ ಸದಸ್ಯರು ಹಾಗೂ ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು.